ಅರವಿಂದ್, ಹಾಯ್ ದಿವ್ಯಾ. Hi, Divya. ಎಂಚೊಲ್ಲರು ಯಾನ್ ತುಳಿತಾಲೆ ಮಂಗಳೂರು ಪುತ್ತೂರು ಎನ್ನ ಪುತ್ತೂರು ಸೊ ಎಂಚೊಲ್ಲರು ಅರವಿಂದ್ ಯಾನ್ ಸೂಪರ್ ಲೈರನ್ ಚಲ್ಲರು ಸೂಪರ್ ಯಾನ್ ಲಾರಾಮ್. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಇಬ್ರು, ಅದು ನೀವಿಬ್ರು ಜೊತೆ ಆದ್ಮೇಲೆ ಅಂತೂ ಇನ್ನೂ ಖುಷಿ ಆಯ್ತು ನಮಗೆ, ಅದು ಒಂದು ಪೇರ್ ಆಗಿ ನಿಮ್ಮಿಬ್ರು ನೋಡಕ್ಕೆ. ಥ್ಯಾಂಕ್ ಯು ಪ್ರಜ್ನಾ ಅವರೇ, ತುಂಬಾ ಸ್ವೀಟ್ ಆಗಿ ಮಾತಾಡಿದ್ದೀರಾ ನೀವು. ಥ್ಯಾಂಕ್ ಯು. ಪ್ರೀತಿ ಸದಾ ಇರ್ಲಿ. ಥ್ಯಾಂಕ್ ಯು. ಪ್ರೀತಿ ಇರ್ಲಿ. Okay, but ನೀವು ಕೆನಡಾದಲ್ಲಿರೋರಾದರೆ ಅಥವಾ ಇನ್ನು ಇವಾಗ ಕೆನಡಾಗೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಯಾವುದೇ ಕಂಟ್ರಿಯಿಂದನೂ PR ಆಗಿ ಅಥವಾ ವರ್ಕ್ ಪರ್ಮಿಟಲ್ಲಿ ಎನಿಥಿಂಗ್ ನೀವು ನಿಮ್ಮ ಎಲ್ಲ ಒಂದು ಮನೆಯ ಅವಶ್ಯಕತೆಗಳಿಗೆ, ಅಂದರೆ ನಿಮಗೆ ಮನೆ ರೆಂಟ್ ಮಾಡಬೇಕು, ಬೈ ಮಾಡಬೇಕು ಅನ್ನೋ ಅವಶ್ಯಕತೆಗಳಿರುತ್ತೆ. ಸೊ ನೀವು ಇಲ್ಲಿ ಬಂದ ತಕ್ಷಣ ಆಬ್ವಿಯಸ್ಲಿ ಸೊ ನೀವು ಅದಕ್ಕೋಸ್ಕರ ನಮ್ಮ ಕನ್ನಡದವರೇ ಆದಂಥ ಜೆನ್ ಡಿಸೋಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ಇಲ್ಲಿ ರಿಯಾಲ್ಟರ್ ಆಗಿದ್ದಾರೆ. ಸೊ ನಿಮ್ಮ ಯಾವುದೇ ಒಂದು ಮನೆಗೆ ಸಂಬಂಧಪಟ್ಟ ಕ್ವೆರೀಸ್ ಏನಿದ್ರು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ ಏರಿಯಾದಲ್ಲಿ ಮನೆ ಚೆನ್ನಾಗಿದೆ ಈ ಥರದ್ದೆಲ್ಲ ಒಂದು ನಿಮಗೆ ಸಜೆಷನ್ಸ್ ಬೇಕು ಅಂದರೆ ಅವ್ರು ನಿಮಗೆ ಖಂಡಿತವಾಗ್ಲೂ ಸಜೆಸ್ಟ್ ಮಾಡ್ತಾರೆ. ನಮ್ಮ ಕನ್ನಡದವರೇನೆ ಅವರು ರಿಯಾಲ್ಟರ್. ಆ್ಯಂಡ್ ನಾನು ಈ ಒಂದು ವಿಷಯನ ಆಲ್ಮೋಸ್ಟ್ ಎಲ್ಲ ಇವಾಗ ತುಂಬ ಬ್ಲಾಗ್ಸಲ್ಲಿ ಹೇಳಿದ್ದೀನಿ, ಅದರಿಂದ ತುಂಬ ಜನರಿಗೆ ಹೆಲ್ಪ್ ಕೂಡ ಆಗಿದೆ ಅಂತ ಹೇಳಿದ್ದೀರಾ. ಸೊ ಹಾಗಾಗಿ ನಿಮ್ಗೆ ಯಾವುದೇ ಒಂದು ರಿಯಾಲ್ಟರ್ ಅವಶ್ಯಕತೆಗಳಿದ್ದರೆ ನೀವು ಜೆನ್ ಡಿಸೋಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರೆಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಒಂದು ವ್ಲಾಗ್ ಸ್ಪೆಷಲಿ ಯಾರ್ಯಾರು ಅರವಿಂದ್ KP ಬಿಗ್ ಬಾಸ್ನ ಅರವಿಂದ್ ಮತ್ತು ದಿವ್ಯಾ ಹುಡುಗ ಫ್ಯಾನ್ಸ್ ಇದ್ದೀರಾ ಅವ್ರಿಗೋಸ್ಕರ ಇದೆಲ್ಲ ಈ ಒಂದು ವ್ಲಾಗ್ ಇವತ್ತಿಂದು. ನನಗೂ ಅವ್ರ ಜೊತೆ ಒಂದು ಲೈವ್ ಆಗಿ ಮಾತಾಡುವಂಥ ಅವಕಾಶ ಸಿಕ್ತು. ಸೊ ಹಾಗಾಗಿ ಆ ಒಂದು ಇದನ್ನು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ನೋಡ್ಕೊಂಬನ್ನಿ. ರಾತ್ರಿ 9 ಗಂಟೆ ಆಗಿದೆ. ಇವಾಗಷ್ಟೇ ಸನ್ಸೆಟ್ ಆಯಿತು, ನೀವು ನೋಡ್ತಾ ಇರ್ಬೋದು. ಜಸ್ಟ್ 9 ಗಂಟೆ ಹಂಗೆ ಸನ್ಸೆಟ್ ಆಯ್ತು ಇವತ್ತು. ನಾವಿವಾಗ ಸದ್ಯಕ್ಕೆ ಎಲ್ಲ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಇಲ್ಲಿ ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀವಿ. ಏನಕ್ಕೆ ಅಂದರೆ ಇಲ್ಲಿರುವಂಥ ಕನ್ನಡ ಗ್ರೂಪ್ಗಳು, ಕೆನಡಾ ಮತ್ತು USA ಯಲ್ಲಿರುವಂಥ ಕನ್ನಡ ಸಂಘಗಳು ಕೆಲವೊಂದು, ನಮ್ಮ ಕೆನಡಾದಲ್ಲಿ ಡ್ರೀಮ್ಸ್ ಮೀಡಿಯಾ ಅಂತ ಒಂದಿದೆ, ಡ್ರೀಮ್ಸ್ ಮೀಡಿಯಾ ಕೆನಡಾ ಅಂತ, ಅವರೆಲ್ಲ ಸೇರಿ ನಮ್ಮ ಬಿಗ್ ಬಾಸ್ ಫೇಮ್ KP ಅರವಿಂದ್ ಹಾಗೆ ದಿವ್ಯಾ ಹುಡುಗನ ಲೈವ್ ತಗೋ ಬರ್ತಾ ಇದ್ದಾರೆ. ನಮ್ಮ ಒಂದು ಕೆನಡಾದಲ್ಲಿ ಮತ್ತು USA ಯಲ್ಲಿರುವಂಥ ಕನ್ನಡಿಗರಿಗೆ ಒಂದು ಲೈವ್ ಸೆಷನ್ ಅವ್ರ ಜೊತೆ ಝೂಮ್ ಮೀಟಿಂಗ್ ಮೂಲಕ ಅವ್ರನ್ನ ಒಂದು ಮೀಟ್ ಮಾಡುವಂಥ ಅವಕಾಶನ ಒದಗಿಸ್ಕೊಟ್ಟಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಕ್ಕೆ ಇವಾಗ ಸದ್ಯಕ್ಕೆ ಅವ್ರನ್ನ ಡೈರೆಕ್ಟಾಗಿ ನೋಡಿ ಅವರು ಏನಿದೆ ಅವರ ವೀವ್ಸ್ ಬಿಗ್ ಬಾಸ್ ಬಗ್ಗೆ ಆಗಿರ್ಬೋದು ಅಥವಾ ಈ ಪ್ರೆಸೆಂಟ್ ಕ್ರೈಸಿಸ್ ಬಗ್ಗೆ ಆಗಿರ್ಬೋದು ಏನೇನೆಲ್ಲ ಅವರು ಶೇರ್ ಮಾಡ್ತಾರೆ ಅವರ ವೀವ್ಸ್ ಅಂತ ತಿಳ್ಕೊಳ್ಳೋಕ್ಕೆ ಸದ್ಯಕ್ಕೆ ಈಗ ಕಾಯ್ತಾ ಇದ್ದೀವಿ ಯಾವಾಗ ಅವ್ರು ಜಾಯಿನ್ ಆಗ್ತಾರೆ ಅಂತ. ನಾನು ಆಲ್ರೆಡಿ ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ. ಅದರಲ್ಲಿ ನಾನೇನೋ ಒಂದು ಕ್ವೆಶನ್ ಕೇಳಿದ್ದೆ, ಅದು ಯಾರೋ ಒಬ್ರು RJ ಜೊತೆ ಲೈವ್ ಹೋಗಿದ್ರು ಅವರು, ದಿವ್ಯಾ ಮತ್ತು ಅರವಿಂದ್. ಸೊ ದಿವ್ಯಾಗೇನೋ ಕೇಳಿದ್ದೆ, ಅದಕ್ಕೆ ದಿವ್ಯಾ ಆನ್ಸರ್ ಕೂಡ ಮಾಡಿದ್ರು. ಅದನ್ನು ನಾನು ಶಾರ್ಟ್ಸ್ ಹಾಕಿದ್ದೆ. ಬಟ್ ನನಗೆ ಇನ್ನೊಂದ್ಸರಿ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋ ಅವಕಾಶ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಎನಿವೇಸ್ ಇವಾಗ ಸಿಕ್ಕಿದೆ, ನೋಡೋಣ ಏನಾದರೂ ಅವ್ರ ಜೊತೆ ಡೈರೆಕ್ಟ್ ಇಂಟ್ರಾಕ್ಷನ್ ಮಾಡೋಕ್ಕೆ ಆಗುತ್ತಾ ಅಂತ. ಅದೆಲ್ಲ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ ಜೊತೆಗೆ. ನಮಗೇನೋ ಇಲ್ಲಿ ರಾತ್ರಿ 9 ಗಂಟೆ, ಬಟ್ ಇಂಡಿಯಾದಲ್ಲಿ 9 ಗಂಟೆ, ಇಲ್ಲಿ ರಾತ್ರಿ 9 ಗಂಟೆ ಅಂದರೆ ಇಂಡಿಯಾದಲ್ಲಿ ಇನ್ನೂ 7:30 ಅಷ್ಟೇ. ಸಾರಿ 7:30 ಅಲ್ಲ, 6:30 ಇನ್ನು ಇಂಡಿಯಾದಲ್ಲಿ ಬೆಳಗ್ಗೆ. ಸೊ ಬೆಳಗ್ಗೆ ಅವ್ರಿಗೆ ರೆಡಿಯಾಗಿ ಇವಾಗ ಲೈವಲ್ಲಿ ಕೂತ್ಕೊಳ್ಳೋ ಸೆಲೆಬ್ರಿಟಿ ಆದರೆ ಎಲ್ಲೆಲ್ಲಿಂದನೂ ಕರಿತಾ ಇರ್ತಾರೆ ಅವ್ರನ್ನ. ಸೊ ಅಲ್ಲಿನ ಟೈಮ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿ ಅವರು ಇಂಡಿಯಾದಲ್ಲಿ ಯಾವ ಟೈಮ್ ಆದ್ರೂ ಬಂದು ಕೂತ್ಕೋಬೇಕಾಗುತ್ತೆ. ಸೊ ಸೆಲೆಬ್ರಿಟಿ ಪ್ರಾಬ್ಲಮ್ಸ್ ಅದೇ, ಸೆಲೆಬ್ರಿಟಿಗಳಿಗೆ ಏನು ಆರಾಮ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಎಷ್ಟೊಂದು ಸರಿ ಅವ್ರು ಎಷ್ಟು ದುಡ್ಡೇ ಬಿಡ್ತಾರೆ ಪಾಪ. ಬೆಳಿಗ್ಗೆ ಎದ್ದು ಕುತ್ಕೋಬೇಕು ಇಲ್ಲಿ ಲ್ಯಾಪ್ಟಾಪ್ ಮುಂದೆ ಲೈವ್, ಯಾರ್ಯಾರೋ ಕೇಳ್ತಾರೆ ಏನೇನೋ ಕ್ವೆಶನ್ಸ್, ಎಲ್ಲದಕ್ಕೂ ಆನ್ಸರ್ ಮಾಡಬೇಕು. ಸೊ ಹಾಯ್ ಎವ್ರಿಬಡಿ, ಸುಮಾರು ಜನ ಇದ್ದಾರೆ. ಸಾರಿ ಇಫ್ ಐ ಮಿಸ್ ಔಟ್ ಆನ್ ಮೆನ್ಷನಿಂಗ್ ಸಮ್ ನೇಮ್ಸ್. ಹಾಯ್ ಸಿಂಧು, ಅರುಣ್ ಸರ್ ನಮಸ್ತೆ. ರಚನಾ, ರವೀಂದ್ರ, ಅಕ್ಷಯ. ಓಕೆ, ಹಾಯ್ ಅರವಿಂದ್, ಹಾಯ್ ದಿವ್ಯಾ, ಥ್ಯಾಂಕ್ ಯು ಎವ್ರಿ ಒನ್. ಒಂದು ಸ್ವಲ್ಪ ಲೇಟ್ ಆಯಿತು, ತುಂಬ ಜನ ಇದ್ದಕ್ಕೆ ಹುಡ್ಕೋದೇ ಕಷ್ಟ ಆಗೋಯ್ತು ಇಬ್ರು. So first of all, welcome and thanks for joining for today's event and helping us to create an awareness across Canada. We are creating a fundraising event ಅನ್ನೋದಕ್ಕಿಂತ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ವಿ ಆಲ್ ಆಫ್. ರವಿ ಅವರೇ, ನೆಕ್ಸ್ಟ್ ಕ್ವೆಶನ್ ಬಂದು
ಪ್ರಜ್ಞಾ ಜೈನ್ ಅಂತ ಅವ್ರು ಇಲ್ಲೇ ಟೊರೊಂಟೋಲ್ ಇದ್ದಾರೆ. ಅವರು ಸಾಕಷ್ಟು ಲಾಸ್ಟ್ ಟೈಮ್ ಕ್ವಶನ್ ಕೇಳಿದ್ರು. ಅದರ್ ಕ್ವಶನ್ ಇಬ್ರಿಗೂ. ಪ್ರಜ್ಞಾ, ಪ್ಲೀಸ್ ಗೋ ಹೆಡ್. Well, before that, again, Arvind and Divya, introduction ನಾನೇ ಕೊಡೋದು ಅವ್ರಿಗೆ. ಪ್ರಜ್ಞಾ ಅವ್ರು ಬಂದು ನಮ್ಮ ಕೆನಡಾದಲ್ಲಿ ಒಂಥರ ಸೆಲೆಬ್ರಿಟಿ ಇದ್ದಂಗೆ. ಅವರು ವ್ಲಾಗ್ಸ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ, ಟು ಬಿ ವೆರಿ ಆನೆಸ್ಟ್, ಅವರು ಕೆನಡಾದಲ್ಲಿ ಇದ್ದು ಮಾತಾಡ್ತಾ ಇದ್ದಾರೆ ಅಂತ ಅನ್ಸೋದೆ. ಅಷ್ಟು ಸ್ವಚ್ಛವಾಗಿರುತ್ತೆ. ಅಂಡ್ ಶೀಸ್ ಎಷ್ಟು ಸಚಲಿತವಾಗಿ ಕನ್ನಡ ಮಾತಾಡ್ತಾರೆ ಅಂತಂದ್ರೆ ವೆರಿ ಗುಡ್. ನಾವು ಅವ್ರನ್ನ ನಮ್ಮ ಕೆನಡಾ ಸೆಲೆಬ್ರಿಟಿ ಅಂತಾನೆ ಅವ್ರನ್ನ ನಾವು ಕರೆಯೋದು. ಪ್ರಜ್ಞಾ ಅವರೇ, ಪ್ಲೀಸ್. ಥ್ಯಾಂಕ್ ಯು ಕಿರಣ್, ನೀವು ಯಾವಾಗ್ಲೂ ಒಂದ್ ಸ್ವಲ್ಪ ಜಾಸ್ತಿನೇ ಹೇಳ್ತೀರಾ ಅನ್ಸುತ್ತೆ. ಥ್ಯಾಂಕ್ ಯು. ಹಾಯ್ ಅರವಿಂದ್, ಹಾಯ್ ದಿವ್ಯಾ. ಎಂಚೊಲ್ಲರು ಯಾನ್ ತುಳಿತಾಲೆ ಮಂಗಳೂರು ಪುತ್ತೂರು ಎನ್ನ ಪುತ್ತೂರು. ಸೊ ಎಂಚೊಲ್ಲರು ಅರವಿಂದ್ ಯಾನ್ ಸೂಪರ್ ಲೀರೆಂಚಲ್ಲರು ಸೂಪರ್ ಯಾನ್ ಲಾರಂ. ದಿವ್ಯಾಗ್ಲ ತುಳು ಬರ್ಕೊಂಡು ಒಂದು ಪಾನಂದಿತ್ತೇರು ಅಂತ ಅಂತ ಸಾರಿ, ನಾನು ಪುತ್ತೂರವಳು. ಸೊ ಹಂಗೆ ಒಂದು ಇದ್ರಲ್ಲಿ ಮಾತಾಡ್ದೆ ನಿಮ್ಮ ಹತ್ರ ತುಳುವಲ್ಲಿ. ಸೊ ಕ್ವೆಶ್ಚನ್ ಅಂತ ಏನೂ ಇಲ್ಲ. ನನಗೆ ನಿಮ್ಮಿಬ್ರದ್ದು ದೊಡ್ಡ ಫ್ಯಾನ್. ನಾನೊಬ್ನೇ ಅಲ್ಲ, ನನ್ನ ಮಗನು. ನನ್ಗೆ ಬಿಗ್ ಬಾಸ್ ಅಂದ್ರೆ ಇಬ್ರಿಗೂ ಇಷ್ಟ. ಡೈಲಿ ಕುತ್ಕೊಂಡು ನೋಡೋದು ನನ್ನ ಮನೇಲಿ, ನಾನು ಇವನು. ಹಾಯ್ ಹೇಳ್ತೀನಿ. ರೇಯಾಂಶ್ ಅಂತ. ಸೊ ಐ ವಾಂಟೆಡ್ ಟು ಆಸ್ಕ್ ಅರವಿಂದ್, ನೀವಿವಾಗ ನಿಮ್ಮ ಬ್ಯಾಕ್ ಗ್ರೌಂಡ್ ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ ಅಲ್ಲ ನಿಮ್ದು. ಸೊ ಒಂದೇ ಸರಿ ಈ ತರ ಒಂದು ಮನೆ ಒಳಗಡೆ ಹೋಗಿ ಅಷ್ಟೊಂದು ಕ್ಯಾಮ್ರಾನ ಒಂದೇ ಸರಿ ಫೇಸ್ ಮಾಡಿ ಅದನ್ನ ಹೇಗೆ ನೀವು ಅಲ್ಲಿ ಅದಕ್ಕೆ ಅಡ್ಜಸ್ಟ್ ಆದ್ರಿ ಅಂತ ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು. ಅಂದ್ರೆ ಯಾವ ತರ ಕ್ಯಾಮ್ರಾ ಆಂಗಲ್ ಎಲ್ಲ ನಿಮ್ಗೆ ಏನು ಗೊತ್ತಿರಲ್ಲ, ಸೊ ಹೆಂಗೆಂಗೋ ಇರೋದು. ಸೊ ಅದನ್ನ ಯಾವ ತರ ನೀವು ಅಡ್ಜಸ್ಟ್ ಮಾಡ್ಕೊಂಡ್ರಿ, ಅದನ್ನ ಹೆಂಗೆ ಅದಕ್ಕೆ ಅಡ್ಜಸ್ಟ್ ಆದ್ರಿ ಅಂತ. ಅದೊಂದು ಆಕ್ಚುಲಿ ಏನು ಗೊತ್ತಿಲ್ದಿರೋದೇ ಒಂದ್ ದೊಡ್ಡ ಬೂನ್ ಆಗಿ ಬಂತು ನಂಗೆ. ಸೊ ನಂಗೆ ಈ ಕ್ಯಾಮ್ರಾ ಆಂಗಲ್ಸ್ ಆಗ್ಲಿ ಅದು ಇದು ಅಂತ. ಹಲೋ, ಹಾಯ್ ಪ್ರಜ್ಞಾ. ಓಕೆ. ಸೊ ಕ್ಯಾಮರಾ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ. ನಾನು ಎಂಟರ್ಟೈನ್ಮೆಂಟ್ ಫೀಲ್ಡ್ ಆಗಿದ್ರಿಂದ ಅದೊಂದು ಬೂನ್ ಆಗಿ ಬಂತು. ಏನು ಡಿಫ್ರೆಂಟ್ ಆಗಿ ಮಾಡ್ಬೇಕಾಗಿಲ್ಲ ನನ್ಗೆ. ಇನ್ನೊಂದಂತ ಹೇಳಿದ್ರೆ, ಫಸ್ಟ್ ಮನೆಗೆ ಹೋದಾಗ ಎಷ್ಟು ನೀವು ಎಂಗೇಜ್ ಆಗಿದ್ರ ಅಂದ್ರೆ ಫಸ್ಟ್ ಫ್ಯೂ ಡೇಸ್ ನಿಮ್ಗೆ ಗೊತ್ತೇ ಆಗ್ಲಿಲ್ಲ ಅಷ್ಟೊಂದು ಕ್ಯಾಮ್ರಾಸ್ ಇದೆ. ಕಡೆಗೆ ಹೋಗ್ಬೇಕಾದ್ರೆ ಕ್ಯಾಮ್ರಾಸ್ ಇದೆಯಾ ಅಂತ ಗೊತ್ತಾಗಿದ್ವಿ. ಬಟ್ ಯು ಆರ್ ಸೋ ಇನ್ ದ ಮೊಮೆಂಟ್. ನೀವು ಅಷ್ಟು ಜನನ್ನ ಇಂಟರಾಕ್ಟ್ ಮಾಡ್ತಾ ಇರ್ತೀರಾ, ಅಷ್ಟು ನಡೀತಾ ಇರುತ್ತೆ. ಹೋಗಿದ್ 2ನೇ ದಿನಕ್ಕೇನೆ ನಾಮಿನೇಷನ್ ನಡೆಯುತ್ತೆ. ಸೊ ತಲೆ ಬಿಗ್ ಬಾಸ್ ಮನೇಲಿ ಹೆಂಗ ಅಂದ್ರೆ ತಲೆ 5 ನಿಮಿಷಕ್ಕೂ ಫ್ರೀ ಆಗಿ ಬಿಡಲ್ಲ. ಸೊ ಆದ ಕಾರಣ ಅದ್ ನನ್ಗೆ ಆಕ್ಚುಲಿ ಅಡ್ವಾಂಟೇಜ್ ಆಗಿ ಬಂತು. ಸೊ ನಾನೇನು ಪ್ರೀ ನೋಷನ್ಸ್ ಇಟ್ಕೊಂಡು ಹೋಗಿರ್ಲಿಲ್ಲ. ನಾನು ಕ್ಯಾಮರಾಗೋಸ್ಕರ ಬೇರೆ ಏನೋ ಆಗ್ಬೇಕಾಗಿರ್ಲಿಲ್ಲ. ಸೊ ಆರಾಮಾಗಿದ್ದೆ. ವಿ ಕುಡ್ ಸಿ ದಟ್ ನೀವು ಎಷ್ಟು ನಿಮ್ಮ ಒಂದು ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗ್ತಿತ್ತು, ಯು ಆರ್ ಸೋ ಹಂಬಲ್ ಅಂಡ್ ಡೌನ್ ಟು ಅರ್ತ್ ಅಂತ. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಇಬ್ರು. ಅದು ನೀವಿಬ್ರು ಜೊತೆ ಆದ್ಮೇಲೆ ಅಂತೂ ಇನ್ನೂ ಖುಷಿ ಆಯ್ತು ನಮಗೆ. ಅದು ಒಂದು ಪೇರ್ ಆಗಿ ನಿಮ್ಮಿಬ್ರು ನೋಡಕ್ಕೆ. ಅಂಡ್ ಟು ದಿವ್ಯಾ, ನನಗೆ ಆಕ್ಚುಲಿ ಅನ್ಸಿದ್ದು, ನಾನು ಇದನ್ನ ಆಕ್ಚುಲಿ ಲಾಸ್ಟ್ ಒಂದು ಲೈವ್ ಶೋ ಅಲ್ಲಿ ಅವ್ರಿಗೆ ಕೇಳಿದ್ದೆ ಈ ಒಂದು ಕ್ವೆಶ್ಚನ್. ನನಗೆ ಇದ್ದಿದ್ದ ಫೀಮೇಲ್ ಕಂಟೆಸ್ಟೆಂಟ್ ಅಲ್ಲಿ ಅವರೇ ಒಂದು ಸೆನ್ಸಿಬಲ್ ಅಂಡ್ ಮೆಚ್ಯೂರ್ ಅಂತ ಅನ್ಸಿದ್ದು ನನಗೆ ದಿವ್ಯಾ ಹುಡುಗ ಅಂತ. ಸೊ ಅಷ್ಟೇ, ತುಂಬಾ ಖುಷಿ ಆಯ್ತು. ತುಂಬಾ ಎಂಟರ್ಟೈನ್ ಮಾಡಿದ್ರಿ. ಸೊ ಹೀಗೆ ಮುಂದೇನು ಚಾನ್ಸ್ ಸಿಕ್ಕಿದ್ರೆ ಎಂಟರ್ಟೈನ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಜ್ಞಾ ಅವರೇ, ತುಂಬಾ ಸ್ವೀಟ್ ಆಗಿ ಮಾತಾಡಿದ್ದೀರಾ ನೀವು. ಥ್ಯಾಂಕ್ ಯು. ಪ್ರೀತಿ ಸದಾ ಇರ್ಲಿ. ಥ್ಯಾಂಕ್ ಯು. ಪ್ರೀತಿ ಇರ್ಲಿ. Okay, but ಥ್ಯಾಂಕ್ ಯು ಪ್ರಜ್ಞಾ. ನೆಕ್ಸ್ಟ್, ಇವಾಗ ಇಂಡಿಯಾದಲ್ಲಿ ಏನು ಕ್ರೈಸಿಸ್ ಆಗ್ತಾ ಇದೆ ಕೋವಿಡ್ದು, ಅದಕ್ಕೋಸ್ಕರ ನಮ್ಮ ಕೆನಡಾಯಿಂದಾನು ಉಸಿರಾಡಲಿ ಕರ್ನಾಟಕ ಅನ್ನೋವಂಥ ಒಂದು ಪ್ರಾಜೆಕ್ಟ್ ಮಾಡಿಬಿಟ್ಟು ಅದರ ಥ್ರೂ ತುಂಬ ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅನ್ನ ಇಂಡಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಕೆನಡಾದಲ್ಲಿರೋ ಕನ್ನಡಿಗರೆಲ್ಲ ಸೇರಿ ಕರ್ನಾಟಕಕ್ಕೆ ಸ್ವಲ್ಪ ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಉಸಿರಾಡಲಿ ಕರ್ನಾಟಕ ಅನ್ನೋವಂಥ ಒಂದು ಕ್ಯಾಪ್ಷನ್ ಕೊಟ್ಬಿಟ್ಟು ನಮ್ಮಿಂದ ಆದಷ್ಟು, ಇಲ್ಲಿರೋರಿಂದ ಆದಷ್ಟು ಸಹಾಯನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆನೂ ಎಲ್ಲ ಡೀಟೇಲ್ಸ್ ಹೇಳಿಬಿಟ್ಟು ಇವತ್ತಿನ ಒಂದು ಲೈವ್ ಮಾಡ್ತಾ ಇದ್ದಾರೆ, ಈ ಝೂಮ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಧ್ರುವ ಸರ್ಜಾ ಅವ್ರನ್ನೆಲ್ಲ ಕರ್ಕೊಂಡ್ಬಂದಿದ್ರು. ಸೊ ಈಗ ಎನಿವೇಸ್ ಇಲ್ಲೂ ನಾವು ಕೋವಿಡಲ್ಲಿ ಸ್ಟೇಟ್ ಹೋಮಲ್ಲಿ ಇದ್ದೀವಿ. ಸೊ ಹಾಗಾಗಿ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಅಥವಾ ಆ ಥರ ಏನಾದರೂ ಯಾರಾದರೂ ಒಬ್ಬರು ಸೆಲೆಬ್ರಿಟೀಸ್ನ ಅವಾಗವಾಗ ಈ ಥರ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತಾರೆ. ಬಟ್ ಈ ಸರಿ ಒಂದು ಒಳ್ಳೆ ಕಾಸ್ಗೆ ದಿವ್ಯಾ ಮತ್ತು ಅರವಿಂದ್ ಅವ್ರನ್ನ ಕರ್ಕೊಂಡ್ಬಂದಿದ್ದಾರೆ. ನಿಮಗೆ ಹೌ ಆರ್ ಯು ಫೀಲಿಂಗ್ ನಾವು
no, it was very sad to see you go like that. No, ತುಂಬಾ ಬೇಜಾರಾಯ್ತು, ಟ್ರಸ್ಟ್ ಮಿ. ಅಂಡ್ ಸಮ್ವೇರ್ ನಾನು ನನ್ನ ವೈಫ್ ಮಾತಾಡಿದ್ದೇನು ಅಂದ್ರೆ, ಅವ್ರು ಹೋಗಿದ್ದೆ ಏನಾದ್ರು ಬ್ಯಾಡ್ ಲಕ್ ಆಗೋಯ್ತಾ ಬಿಗ್ ಬಾಸ್ಗೆ ಅಂತ. ಏನಂದ್ರೆ ಹೋಗೋದಕ್ಕೆ ನನ್ಗೂ ನಿಜವಾಗ್ಲೂ ಸ್ವಲ್ಪನೂ ಮನ್ಸಿಲ್ಲ ನಂಜುನವ್ರೆ. ಇನ್ಫ್ಯಾಕ್ಟ್ 1 ವೀಕ್ ಹಿಂದೆನೆ ನಾನು ಹೋಗ್ಬೇಕಾಗಿತ್ತು, ಅವಾಗಲೇ ಸಿವಿಯರ್ ಆಗಿತ್ತು ಇನ್ಫ್ಯಾಕ್ಟ್. ಬಟ್ ದೆನ್ ಡಾಕ್ಟರ್ ಹತ್ರ ನೋಡೋಣ, ಇನ್ನ ಒಂದ್ ಸ್ವಲ್ಪ ಟ್ರೈ ನಾನು ಇಲ್ಲೇ ಇರೋದಕ್ಕೆ ಮೇ ಬಿ ಬೆಟರ್ ಇತ್ತು ಅಂತ. ದಟ್ 1 ವೀಕ್ ನನಗೆ ಬಿಗ್ ಬಾಸ್ ಏನು ಆಟ ಆಡೋದಕ್ಕೆ ಬಿಡ್ಲಿಕ್ಕೆ, ಫಿಸಿಕಲ್ ಆಕ್ಟಿವಿಟಿ ಬೇಡ ಅಂತ, ಬಿಕಾಸ್ ಆಫ್ ದ ಹೆಲ್ತ್ ಇಶ್ಯೂ. ಬಟ್ ದೆನ್ ಆಮೇಲೆ ಸಿವಿಯರ್ ಆಯ್ತು, ಹ್ಯಾಡ್ ಟು ಗೋ. ಹೋದ್ಮೇಲೆ ಐ ವಾಸ್ ಹೋಪಿಂಗ್ ಬೇಗ ರಿಕವರ್ ಆಗಿ ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ. ಬಟ್ ದೆನ್ 5 ಡೇಸ್ಗೆ ಎಲ್ಲ ಇವರೇ ಬಂದ್ಬಿಟ್ರು. ಐ ವಾಸ್ ಲೈಕ್ ಓ ಶಿಟ್ ಅಂತ. ಬಟ್ ಹೋಪ್ಫುಲಿ ಶೋ ರೆಸ್ಯೂಮ್ ಆಗ್ಬೋದು ಅಂಡ್ ಫಾರ್ವರ್ಡ್ ಅದು ರೆಸ್ಯೂಮ್ ಆಗ್ಲಿ ಅಂತ. Fingers crossed, ಆಯ್ತಾಯ್ತು, ಹಾಡಿ ಐ ನೋ ಎಷ್ಟೋ ಜನ ನೋಡ್ತಿದ್ರಲ್ವಾ. ಎಲ್ಲ ವಿಡಿಯೋ ಆಫ್ ಮಾಡ್ಕೊಳ್ರಪ್ಪ. ಅಂತ ಅನ್ಕೋತಾ ಇದ್ದೆ. तेरे आपद उसिरे तेरे तरो तेरे अलरो ನಿನ್ನ ಹುಣ್ಣಿಮೆ ನಗೆಯು ಚಿಡಿಸಿ ಹೋದು ಎದೆಗೆ ತಾಪದಿರು ತರುತ್ತಿದೆ ಅಲರು ನಿನ್ನ ಹುಣ್ಣಿಮೆ ನಗೆಯು ಚಿಡಿಸಿ ಹೋದು ಬಲಿಗೆ ಬಾರದೆ ಹೃದಯ ತುಂಬಿದೆ ಚಿಂತೆ ಜೀವನಿನ್ನ ಸೆರೆಗೆ ಕಾಯುತ್ತಿಹುದು ನಿನ್ನ ಕಂಗಳ ಕೊಳಗೆ ಬೆಳದಿಂಗಳಿದಂತೆ ಎನ್ನಿದೆ ಕಡಲೆ ಬೀಗುತ್ತಿಹುದು ನಿನ್ನ ಕಂಗಳ ಕೊಳಗೆ ಬೆಳದಿಂಗಳಿದಂತೆ ಎನ್ನಿದೆಯ ಕಡಲೆ ಬೀಗುತ್ತಿಹುದು ಸೂಜಿಗಳಾಗಿರುವೆ ತಿಳಿದು ನಿನ್ನಯ ಕಡೆಗೆ ಧ್ವನಿಗೆ ದರಿ ಕನಸುಗಳು ಕಾಡುತ್ತಿಹವು ನಿನ್ನ ಕಂಗಳ ಕೊಳದೆ ಬೆಳದಿಂಗಳಿದಂತೆ ಎನ್ನೆದೆಯ ಕಡಲೆ ಬೀರುತ್ತಿಹುದು. Hey, wonderful, Divya. Thanks a lot. ತುಂಬಾ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಪಾಪ ಅವ್ರದ್ದು ಬ್ರೇಕ್ಫಾಸ್ಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಅವಾಗಿಂದ ಕಪ್ ಇಟ್ಕೊಂಡು ಕಾಫಿ ಕುಡಿತಾನೋ ಟೀ ಕುಡಿತಾನೋ ಮಾತಾಡ್ತಾ ಇದ್ದಾರೆ. ಬಟ್ ತುಂಬಾ ಪ್ರೀತಿಯಿಂದ ಖುಷಿಯಿಂದ ಮಾತಾಡ್ತಾ ಇದ್ದಾರೆ. ಒಂದು ಅರವಿಂದ್ ಅವರಾಗಿರ್ಬೋದು, ಹಿ ಈಸ್ ವೆರಿ ಹಂಬಲ್, ಒಂಥರ ಒಂದು ಡೌನ್ ಟು ಅರ್ತ್ ಹೇಳ್ತಾರಲ್ಲ, ಇಬ್ರು ಅಷ್ಟೇ ತುಂಬಾ ಹಂಬಲ್ ಅಂಡ್ ಡೌನ್ ಟು ಅರ್ತ್. ಸೊ ಏನೋ ಒಂದು ಆಟಿಟ್ಯೂಡ್ ಅನ್ನೋ ಒಂದು ಇದೇ ಇಲ್ಲ ಅವರಲ್ಲಿ. ತುಂಬಾ ಒಂದು ಖುಷಿ ಆಗ್ತಾ ಇದೆ ಅವ್ರ ಜೊತೆ ಮಾತಾಡಕ್ಕೆ. ನಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ಅಷ್ಟೇ ಇಂಟ್ರೆಸ್ಟ್ ಅವರು ಕೊಟ್ಟು ಮಾತಾಡ್ತಾ ಇದ್ದಾರೆ. ಸೊ ಫೀಲಿಂಗ್ ರಿಯಲಿ ಗುಡ್. ಅಲ್ಲ ರೇ, ಯಾರದು ಮತ್ತೆ ನಿಮ್ಗೆ ಯಾರು ಫೇವ್ರೇಟ್ ಇದ್ದಿದ್ದು ಬಿಗ್ ಬಾಸ್ ಅಲ್ಲಿ? ಮಂಜುನಾ? ಮಂಜು ಜೊತೆ ಯಾರಿದ್ರು? ಇವರು ಇದ್ರಲ್ಲ ಮಂಜು ಜೊತೆ ಇವರಿಬ್ರು ಇದ್ರಲ್ಲ, ಅರವಿಂದ್ ಅಂಡ್ ದಿವ್ಯಾ ಅವ್ರ ಹುಡುಗ. ನಮ್ ತಲೆಯಲ್ಲಿ ಬಿಟ್ಟಿರೋ ಹುಳಕ್ ಮಾತ್ರ ಒಂದು ಆನ್ಸರ್ ಕೊಡಿ. ಅದಕ್ಕೆ ಸದ್ಯದಲ್ಲೇ ಮೆಡಿಸಿನ್ ಹಾಕುವ. ಎಷ್ಟು ಮಾತಾಡ್ಬಿಟ್ರಿ, ಕ್ಯೂಟ್ ಆಗಿ ಮಾತಾಡಿದ್ರಿ. ಅದು ಇನ್ನೂ ಇತ್ತು ಕ್ಲಿಪ್ಪಿಂಗ್ಸ್ ಇಂಟ್ರಾಕ್ಷನ್ದು, ಬಟ್ ಅದು ವಾಯ್ಸ್ ಒಂದು ಸ್ವಲ್ಪ ಎಕೋ ಆಗ್ತಾ ಇದ್ದಿದ್ರಿಂದ ನಾನು ಒಂದು ಸ್ವಲ್ಪ ಅಷ್ಟೇ ಹಾಕಿದೆ. ಆ್ಯಂಡ್ ಅರವಿಂದ್ ಅದು ನಾನು ಯಾವಾಗ ಅವರು ಬಿಗ್ ಬಾಸ್ ಒಳಗಡೆ ಎಂಟ್ರಿ ಆದರೂ ಅವಾಗಿಂದನೇ ಫ್ಯಾನ್ ಆಗಿಬಿಟ್ಟಿದ್ದೆ. ಅವ್ರು ಬಂದ ತಕ್ಷಣ ಅವ್ರು ಯಾರು
ಯಾರು ಏನು ಅಂತ ಒಂದು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಅವ್ರ ಬಗ್ಗೆ ತಿಳ್ಕೊಂಡಿದ್ದೆ. ಸೊ ಅವಾಗ ಅನ್ನಿಸ್ತು ಇವರು ಬಿಗ್ ಬಾಸ್ ಶೋ ಥ್ರೂ ಇಂಟ್ರಡ್ಯೂಸ್ ಆಗುವಂಥ ವ್ಯಕ್ತಿ ಆಗಿರಲಿಲ್ಲ ಇವರು. ಅವ್ರ ಬಗ್ಗೆ ಮುಂಚೆನೇ ಗೊತ್ತಿರಬೇಕಿತ್ತು ನಮಗೆ ಅಂತ, ಅಷ್ಟು ಒಳ್ಳೆ ಟ್ಯಾಲೆಂಟ್ ಅವರು. ಸೊ ಹಾಗಾಗಿ ಎನಿವೇಸ್ ಬಿಗ್ ಬಾಸ್ ಥ್ರೂ ಇಂದಾದರೂ ಅವ್ರು ಪರಿಚಯ ಆದರು. ಸೊ ತುಂಬಾ ಖುಷಿ ಆಯಿತು. ತುಂಬ ಖುಷಿ ಆಗುತ್ತೆ ಅವ್ರನ್ನ ನೋಡಿದಾಗ. ಮತ್ತು ನಾನಂತೂ ಫುಲ್ ಫ್ಯಾನ್ ಆಗಿಬಿಟ್ಟಿದೆ. ಸೊ ಎನಿವೇಸ್ ನೀವು ನಿಮಗೆ ಬಿಗ್ ಬಾಸ್ ಇವಾಗ ಹೆಂಗಿದ್ರು ಶೋ ಸ್ಟಾಪ್ ಆಯಿತು, ಬಟ್ ತುಂಬ ಬೇಜಾರಾಯಿತು. ಅವ್ರಿಗೆ ಹೋಪ್ಸ್ ಇದೆ ಮತ್ತೆ ರೆಸ್ಯೂಮ್ ಆಗುತ್ತೆ ಶೋ ಅಂತ. ಸೊ ಐ ಹೋಪ್ ನನಗೂ ಅದು ಬೇಗ ರೆಸ್ಯೂಮ್ ಆಗಲಿ ಅಂತ ಆಸೆ ಇದೆ. ಇದೆಲ್ಲ ಸರಿ ಆದರೆ ರೆಸ್ಯೂಮ್ ಆಗುತ್ತೆ. ಸೊ ನಿಮಗೇನು ಅನಿಸ್ತು ಬಿಗ್ ಬಾಸ್ ಶೋ ನಿಂತು ಹೋಗಿದ್ದು, ಆಮೇಲೆ ನಿಮ್ಮ ಫೇವ್ರೇಟ್ ಯಾರಿದ್ರು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಇಂಟ್ರಾಕ್ಷನಲ್ಲಂತೂ ಏನೇನೋ ಕ್ವೆಶನ್ಸ್ ಕೇಳಿಬಿಟ್ರು, ಬಟ್ ಎಲ್ಲದಕ್ಕೂ ಅವ್ರು ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡೆ ಆನ್ಸರ್ ಮಾಡಿದ್ರು. ಮದುವೆ ಬಗ್ಗೆ ಕೇಳಿದ್ರು, ಯಾವಾಗ ಮದುವೆ ಆಗ್ತೀರಾ, ನಮ್ಮ ತಲೆಗೆ ಹುಳ ಬಿಟ್ಬಿಟ್ಟಿದ್ದೀರಾ ನೀವು, ಯಾವಾಗ ಮದುವೆ ಆಗ್ತೀರಾ ಅಂತ ಹೇಳಿ ಅಂತೆಲ್ಲ ತುಂಬ ಜನ ಕೇಳಿದ್ರು. ಬಟ್ ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ಆನ್ಸರ್ ಮಾಡಿದ್ರು. ಅರವಿಂದ್ ಅಂತೂ ಹೇಳಿದ್ರು, ನಿಮ್ಮ ಹುಳ ಬಿಟ್ಟಿರೋದಕ್ಕೆ ಬೇಗ ಮೆಡಿಸಿನ್ ಕೊಡ್ತೀನಿ ನಾನು ಅಂತ. ಸೊ ನೋಡೋಣ ಏನು ಆಗುತ್ತೆ ಅಂತ. ಅವರಿಬ್ಬರು ಕಪಲ್ಸ್ ಆದರೆ, ಮದುವೆ ಆದರೆ ನಮಗೆ ತುಂಬ ಖುಷಿನೇ. ಬಟ್ ಎನಿವೇಸ್ ಅದು ಅವ್ರ ಪರ್ಸ್ನಲ್ ಲೈಫ್. ಸೊ ನಾವು ಅದಕ್ಕೆ ಏನು ಇದು ಮಾಡೋಕ್ಕಾಗೋದಿಲ್ಲ, ಅವ್ರಿಗೆ ಬಿಟ್ಟಿದ್ದು ಅದು. ಅವ್ನು ನೋಡಲಿ, ಅವನಿಗೆ ಮಂಜು ಫೇವ್ರೇಟ್ ಅಂತೆ ಬಿಗ್ ಬಾಸಲ್ಲಿ. ಅರವಿಂದ್ ಎಲ್ಲ ಓಕೆ ಅಂತ, ಅವನಿಗೆ ಮಂಜಂದು ವಾಕೆ ಅಂತ ಹೇಳಿ ಅವ್ನು ಫ್ಯಾನ್ ಆಗಿಬಿಟ್ಟಿದ್ದಾನೆ ಮಂಜಂದು. ಸೊ ಇದು ನನ್ನ ಸೆಕೆಂಡ್ ಸೆಲೆಬ್ರಿಟಿ ಇಂಟರಾಕ್ಷನ್ ಆಗಿತ್ತು. ಫಸ್ಟ್ ಟೈಮ್ ಧ್ರುವ ಸರ್ಜಾ ಜೊತೆ ಇದೇ ಥರ ಲೈವ್ ಇಂಟ್ರಾಕ್ಷನಲ್ಲಿ ಮಾತಾಡಿದ್ವಿ. ಇದು ಸೆಕೆಂಡು ಅರವಿಂದ್ ಮತ್ತು ದಿವ್ಯಾ ಜೊತೆ. ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಸಡನ್ನಾಗಿ ಆ ಥರ ಅವ್ರ ಜೊತೆ ಮಾತಾಡಬೇಕು, ಏನೋ ಕ್ವಶನ್ ಕೇಳಬೇಕು ಅಂತ ಆದಾಗ ಏನು ಕೇಳಬೇಕು ಅಂತಲೇ ತಲೆಗೆ ಬರೋದಿಲ್ಲ. ಆಮೇಲೆ ಎಲ್ಲ ಮುಗಿದ್ಮೇಲೆ ಆಗುತ್ತೆ, ಅದು ಕೇಳಬೇಕಾಗಿತ್ತು, ಇದು ಕೇಳಬೇಕಾಗಿತ್ತು ಅಂತ. ಸೊ ಏನೋ ಹಂಗೆ ಟೆನ್ಷನಲ್ಲಿ ಏನೋ ಬಂದಿದ್ದು ಕೇಳಿಬಿಟ್ಟೆ. ಎನಿವೇಸ್ ನಿಮಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇದು ಅರವಿಂದ್ ಮತ್ತು ದಿವ್ಯಾ ಇಷ್ಟಪಡೋರಿಗೆ ಇದೊಂದು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಎನಿವೇಸ್ ಈ ಒಂದು ವಿಡಿಯೋನ ನಾವು ಸದ್ಯಕ್ಕೆ ಇಲ್ಲಿಗೆ ಏನು ಮಾಡ್ತೀವಿ. ಇವತ್ತು ಯಾವುದೇ ರೀತಿಯಾದಂಥ ಕುಕಿಂಗ್ ಸ್ನ್ಯಾಕ್ಸ್ ಏನು ಮಾಡ್ತಿಲ್ಲ ನಾವು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀವಿ. ಅದರ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ನಮ್ಗೆಲ್ಲಕ್ಕೂ ಸೈಡಿ. ಟಾಟಾ ಬಾಯ್ ಬಾಯ್. ಮಾಫು ಮಾಫು ಮಾಫು. ಇವತ್ತು ಅವನೇ ನಿಲ್ಲಿಸ್ದೆ ಇವತ್ತು 3ಕ್ಕೆ. ಇಲ್ಲಾಂದ್ರೆ ಯಾವಾಗಲೂ ನಾನು ಸಾಕು ಅಂತ ಹೇಳ್ಬೇಕು. ಇವತ್ತು ಅವನೇ ನಿಲ್ಲಿಸ್ಬಿಟ್ಟ 3 ಫೂ ಮಾಡಿಬಿಟ್ಟು. ಸೊ ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಬೇಗ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀವಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್ ಮಾಫು.